ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ. ನಾವಿಂದು ಇಲ್ಲಿ ದೈಗೋಳಿ ಅಂತ ನಮ್ಮ ಮಂಜೇಶ್ವರ ತಾಲೂಕಿನ ದೈಗೋಳಿ ಅಂತ ಹೇಳುವಲ್ಲಿ ಒಂದು ಶ್ರೀ ಸಾಯಿ ನಿಕೇತನ ಅಂತ ಒಂದು ಆಶ್ರಮ ಇದೆ. ಅಲ್ಲಿ ಅನೇಕ ಮಂದಿ ನಿರ್ಗತಿಕರು, ಬೀದಿಗಳಲ್ಲಿ ಇರುವಂಥವರು ಮತ್ತು ಅನಾಥರು, ಮಾನಸಿಕ ಅಸ್ವಸ್ಥರು, ಇವರನ್ನೆಲ್ಲ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು ಅವರನ್ನು ಮತ್ತೆ ಚಿಕಿತ್ಸೆ ನೀಡಿ ಅವರನ್ನು ಮತ್ತೆ ಒಂದು ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಂತರನ್ನಾಗಿಸಿ ಅವರನ್ನು ಮರಳಿ ಅವರ ಊರಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಆಶ್ರಮ ಅದು ಶ್ರೀ ಸಾಯಿ ನಿಕೇತನ ಅಂತ. ಈಗಾಗಲೇ ಸುಮಾರು 300ರಷ್ಟು ಮಂದಿ ಉತ್ತರ ಭಾರತದ ಅನಾಥರನ್ನು ಇಲ್ಲಿದ್ದವರನ್ನು ಅವರನ್ನು ಪುನಶ್ಚೇತನಗೊಳಿಸಿ ಅವರ ಊರಿಗೆ ಕಳಿಸಿದ್ದಾರೆ. ಸಾಯಿ ನಿಕೇತನದ ಡಾಕ್ಟರ್ ಉದಯ್ ಕುಮಾರ್ ನೂಜಿ ಅಂತ ಅವರು ಸಾಯಿ ನಿಕೇತನದ ಆಡಳಿತ ವಿಶ್ವಸ್ತರವರು. ಹಾಗೆ ಆ ಆಶ್ರಮದಲ್ಲಿ ಇವತ್ತೇನಾಗಿದೆ ಅಂದರೆ ಈ ಆರೋಗ್ಯ ಸಂಬಂಧಿ ಮತ್ತು ಅನಾಥ ಜನರಿಗೆ ಮತ್ತು ವಯೋವೃದ್ಧರಿಗೆ ಏನಂತ ಹೇಳಿದರೆ ಒಂದು ಮನೆಯಿಂದ ಹೊರಗಡೆ ಮನೆಯ ವಾತಾವರಣದಲ್ಲಿ ಏನೋ ಒಂದು ಚಿಕಿತ್ಸೆ ನೀಡಬೇಕಾದ ಅಗತ್ಯ ಇದೆ. ಅಂಥ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಯೋಜನೆಯನ್ನು ಡಾಕ್ಟರ್ ಶ್ಯಾಮ್ ಭಟ್ ಅಂತ ಬೆಂಗಳೂರಿನ ಭಟ್ ಬಯೋಟೆಕ್ ಸಂಸ್ಥೆಯ ಚೇರ್ಮನ್ ಆಗಿದ್ದಾರೆ. ಅವರು ಅಮೇರಿಕದಲ್ಲಿ ವಿಜ್ಞಾನಿಯಾಗಿದ್ದು ಏಡ್ಸ್ ವೈರಸ್ ಮೆದುಳಿಗೆ ಹೋಗುವಂಥ ಜಾಗವನ್ನು ವಿಶ್ವದಲ್ಲಿ ಕಂಡುಹುಡುಕಿದ ಪ್ರಥಮ ವಿಜ್ಞಾನಿಯವರು ಡಾಕ್ಟರ್ ಶ್ಯಾಮ್ ಭಟ್ ಅಂತ ಭಟ್ ಬಯೋಟೆಕ್ನ ಚೇರ್ಮನ್ ಅವರು ನಮ್ಮ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಅವರು ತೆಕ್ಕೊಳ್ಳಿಕ್ಕಿದ್ದಾರೆ. ಯಾಕೆ ಅಂತ ಹೇಳಿದರೆ ಆ ಸಾಯಿ ನಿಕೇತನದಲ್ಲಿ ಡಾಕ್ಟರ್ ಭಟ್ ಬಯೋಟೆಕ್ ಶ್ಯಾಮ್ ಭಟ್ ಅವರ ಮೂಲಕ ಒಂದು ಈ ನವಚೇತನ ಕೇರ್ ಸೆಂಟರ್ ಅಂತ ಇವತ್ತೇನೆಂದರೆ ಹಿರಿಯರಿಗೆ ಆ ಥರದ ಒಂದು ಚಿಕಿತ್ಸೆ ಮತ್ತು ಪುನಶ್ಚೇತನದ ಒಂದು ವ್ಯವಸ್ಥೆ ಅಗತ್ಯ ಇದೆ. ಮನೆಯ ಹೊರಗಡೆ ಇರಬೇಕಾದಂಥ ಸಂದರ್ಭ, ಮನೆಯ ಹೊರಗಡೆ ಮನೆಯ ವಾತಾವರಣದಲ್ಲಿ ಏನೋ ಆ ಥರದ ಒಂದು ವ್ಯವಸ್ಥೆ ಮಾಡಬೇಕಾದ ಅಗತ್ಯ ಇದೆ. ಅದಕ್ಕೆ ಹೊರಗಡೆ ತುಂಬ ದುಬಾರಿ ಆಗ್ತಾ ಇದೆ. ಅದಕ್ಕೊಂದು ಸೇವಾ ಮನೋಭಾವದಿಂದ ಅವರು ಒಂದು ವ್ಯವಸ್ಥೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಕಟ್ಟಡವನ್ನು ಅವರು ನಿರ್ಮಿಸಿ ಕೊಟ್ಟಿದ್ದಾರೆ ಅಲ್ಲಿ ಸಾಯಿ ನಿಕೇತನದಲ್ಲಿ. ಅದು ನಾಳ್ದು 23ನೇ ತಾರೀಕಿಗೆ ಭಾನುವಾರ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದರ ಬಗ್ಗೆ ಇವತ್ತು ಪ್ರೆಸ್ ಮೀಟಲ್ಲಿ ಅವರು ವಿವರಗಳನ್ನು ನೀಡಲಿಕ್ಕಿದ್ದಾರೆ. ಅವರು ಡಾಕ್ಟರ್ ಶ್ಯಾಮ್ ಭಟ್ ಅಂತ, ಅವರ ಡಾಕ್ಟರ್ ನೂಜಿ ಉದಯ್ ಕುಮಾರ್ ಅವರ ಪಕ್ಕದಲ್ಲಿರೋ ಅವರ ಶ್ರೀಮತಿಯವರು ಡಾಕ್ಟರ್ ಶಾರದಾ ಭಟ್ ಅಂತ. ಅವರಿಬ್ಬರು ದಂಪತಿಗಳು ಈ ಅನಾಥರ ಸೇವೆ ಮಾಡುವ ಮೂಲಕ ತುಂಬ ಅದ್ಭುತವಾದಂಥ ಒಂದು ಆಶ್ರಮವನ್ನು ಅಲ್ಲಿ ನಡೆಸ್ತಾ ಇದ್ದಾರೆ. ಹಾಗೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಈ ಬದಿಯಲ್ಲಿ ಪವನ್ ಕುಮಾರ್ ಅಂತ ಅವರು ಭಟ್ ಬಯೋಟೆಕ್ಕಿನ CEO ಆಗಿದ್ದಾರೆ. ಅವರು ಪವನ್ ಕುಮಾರ್ ಅಂತ. ಇವತ್ತಿನ ನಮ್ಮ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಪ್ರಕಾಶ್ ಶೀಳಂತಿಲ್ಲ ಅಂತ ಪತ್ರಕರ್ತ ಆಗಿದ್ದೇನೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ದೈಗೋಡಿದ ಸಾಯಿ ನಿಕೇತನ ಸೇವಾಶ್ರಮಡು ನವಚೇತನ ಕೇರ್ ಸೆಂಟರ್ ನವೆಂಬರ್ 23 ತಾರೀಕು ಐತಾರ ಮಧ್ಯಾಹ್ನ 2:30 ಗಂಟೆಗೆ ಉದಿಪನಾಯರ ಉಂಡು ಪಂಡದು ಸುದ್ದಿಗೋಷ್ಠಿ ತೆರಿಪಾಯಿನ ನವಚೇತನ ಕೇರ್ ಸೆಂಟರ್ ಬೊಕ್ಕ ಬೆಂಗಳೂರುದ ಭಟ್ ಬಯೋಟೆಕ್ ಸಂಸ್ಥೆದ ಚೇರ್ಮನ್ ಡಾಕ್ಟರ್ ಶ್ಯಾಮ್ ಭಟ್, ಶ್ರೀ ಸಂಸ್ಥಾನ ಗೋಕರ್ಣ ರಾಮಚಂದ್ರಾಪುರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯರು ಕೇಂದ್ರನು ಲೋಕಾರ್ಪಣೆ ಮಲ್ಪೆರ ಉಲ್ಲೇರು. ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗುರ್ಕಾರ್ಪಣೆ ವಹಿಸಿರ ಉಲ್ಲೇರು. ಹೃದ್ರೋಗ ತಜ್ಞರು ಡಾಕ್ಟರ್ ಪದ್ಮನಾಭ ಕಾಮತ್ ಜಾಲತಾಣ ಲೋಕಾರ್ಪಣೆ ಮಲ್ಪೇರು. ಭಗವಾನ್ ಶ್ರೀ ಸತ್ಯ ಸಾಯಿಬಾಬರನ ಜನ್ಮ ಶತಾಬ್ದಿದ ಅಂಗವಾದ ಕಾಂಡವರ್ಮ ಗಂಟೆರ್ದು ಸತ್ಯ ಸಾಯಿ ಪೂಜೆ ಧನ್ವಂತರಿ ಪೂಜೆ ನಡಪೆರ ಉಂಡು. 11 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಚೇರಿ ನಡಪೆರ ಉಂಡು ಪಂಡ ತೆರಿಪಾಯರು. 31 ವರ್ಷಗಳ ಮೊದಲು 16+ ವರ್ಷಗಳು ನಾವು ಅಮೇರಿಕದಲ್ಲಿ ಇದ್ದು ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಬಂದು ಇಲ್ಲಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಿದ್ದೀವಿ. ಹಾಗೆ ನಾವು ಎಷ್ಟೋ ಪ್ರಾಡಕ್ಟ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಅದರಿಂದಾಗಿ ಎಷ್ಟೋ ಫೈನಾನ್ಷಿಯಲ್ ಇದು ಕೂಡ ಭಾರತ ದೇಶಕ್ಕೆ ಇದಾಗಿದೆ. ಹೊರಗಡೆ ಹೋಗುವಂಥ ಇದು ನಮ್ಮಲ್ಲಿ ಬಂದಿದೆ. ಮಾತ್ರವಲ್ಲದೆ ಕಿಟ್ಗಳ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಆಗುವಂತೆ ನಾವು ಮಾಡಿದ್ದೇವೆ ಅಂತ ಹೇಳೋದನ್ನು
ನಾನಿಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಇಲ್ಲಿ ಇವತ್ತು ನಾವು ಯಾಕೆ ಸೇರಿಕೊಂಡಿದ್ದೀವಿ ಅಂತ ಹೇಳಿದರೆ, ಒಂದು ಮುಖ್ಯವಾದ ವಿಷಯ. ನೀವು ಕೇಳ್ಬೋದು ಯಾಕೆ ಇದು ಮಾಡಬೇಕು ಅಂತ. ನೀವು ಕೇಳಿರ್ಬೋದು, ಹುಷಾರು ಇಲ್ಲದಿದ್ದರೆ ಅವರಿಗೆ ನಡೆಯೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ, ಅವರವರ ನಿತ್ಯ ಇದನ್ನು ಯಾವುದನ್ನು ಮಾಡೋದಕ್ಕಾಗೋದಿಲ್ಲ, ಹಾಗೆ ಏನು ಮಾಡ್ತೀವಿ, ಒಂದೋ ನರ್ಸನ್ನು ಅಪಾಯಿಂಟ್ ಮಾಡ್ತೀವಿ, ಇಲ್ಲದಿದ್ದರೆ ಯಾವುದಾದ್ರೂ ಅಂತಹ ಒಂದು ವ್ಯವಸ್ಥೆ ಇರುವಂತಹ ಒಂದು ಹಾಸ್ಪಿಟಲ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಸ್ ಇದ್ದರೆ ಅಲ್ಲಿ ಕಳಿಸ್ಕೊಡ್ತೀವಿ ನಾವು. ಅದು ಇವತ್ತು ಅದರ ಖರ್ಚು ಎಷ್ಟಾಗ್ತಾ ಇದೆ? ಒಬ್ಬರು ನರ್ಸು ಏನಿಲ್ಲ ಅಂತ ಹೇಳಿದ್ರು 40,000ಕ್ಕಿಂತ ಹೆಚ್ಚಿಗೆ ಆಗುತ್ತೆ. ಒಳ್ಳೆ ಸ್ವಲ್ಪ ಗೊತ್ತಿದ್ದವರು ಇದ್ದರೆ ಮಾತ್ರವಲ್ಲ, ನೀವು ಹಾಸ್ಪಿಟಲ್ಸು ಅಥವಾ ಬೇರೆ ಇಂತಹ ಒಂದು ಇನ್ಸ್ಟಿಟ್ಯೂಟ್ಗಳಿಗೆ ಹೋದರೆ ಅಲ್ಲಿಗೆ 50, 60, 70, 1 ಲಕ್ಷ, 2 ಲಕ್ಷ ಇದಕ್ಕಿಂತ ಹೆಚ್ಚು ಕೊಡಬೇಕಾಗುತ್ತೆ. ಇವತ್ತು ಅಷ್ಟು ಕೊಟ್ಟಿದ್ದು ಮಾಡುವಂತಹ ಇದು ಸ್ಥಿತಿ ಎಷ್ಟೋ ಜನರಿಗೆ ಇರೋದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕಾಗಿದೆ ಇವತ್ತು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಹೇಗೆ ಇದನ್ನು ಇದು ಮಾಡ್ಬೋದು? ಎಷ್ಟೋ ಜನರು ಕ್ಯಾನ್ಸರ್ ಇರ್ಬೋದು ಅಥವಾ ಅಲ್ಝೈಮರ್ಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಟರ್ಮಿನಲ್ ಇಲ್ಲ ಅಂತ ಹೇಳ್ತಾರೆ ನೋಡಿ, ಅಂತಹ ಸಿಚುವೇಶನ್ ಬರುತ್ತೆ. ಆದರೆ ಅವ್ರನ್ನ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ. ಆಗ ನಾವು ಏನು ಮಾಡಬೇಕಾಗಿದೆ? ನರ್ಸನ್ನು ಇಟ್ಟುಕೊಳ್ಳುವಷ್ಟು ನಮಗೆ ತಾಕತ್ತು ಇರುವುದಿಲ್ಲ, ಅಂತಹ ಸಿಚುವೇಶನು ಇರೋದಿಲ್ಲ. ಯಾಕಂದರೆ ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ, ಅಮೇರಿಕಾದಲ್ಲೋ ಲಂಡನ್ನಲ್ಲೋ ಎಲ್ಲಾದರೂ ಇರ್ತಾರೆ, ಅವರು ಒಟ್ಟಿಗೆ ಇರೋದಿಲ್ಲ, ಇವರು ನೋಡ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನಾವೊಂದು ಇಂತಹ ಒಂದು ನವಚೇತನ ಕೇರ್ ಸೆಂಟರ್ ಅಂತ ಹೇಳುವಂತಹ ಒಂದು ಇದನ್ನು ಮಾಡಬೇಕು ಅಂತ ಹೇಳೋದನ್ನು ಕೆಲವು ಸಮಯದಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ 4-5 ವರ್ಷಗಳಿಂದ. ನಿಮಗೆಲ್ಲರಿಗೂ ತಿಳಿದಿರ್ಬೋದು, ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ಅಂತ ನಾವು 7-8 ವರ್ಷ ಮೊದಲೇ ಮಾಡಿದ್ದೀವಿ ಆಯಿತು. ಅದು ಈಗ ಕಂಪ್ಲೀಟ್ ಆಗಿದೆ. ಪ್ರಾಜೆಕ್ಟು ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲೇ ಮಾಡಬೇಕು ಅಂತ ಹೇಳುವಂತಹ ಒಂದು ನಮ್ಮ ಯೋಜನೆ ಇತ್ತು. ಆದರೆ ಕಾರಣಾಂತರಗಳಿಂದ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆಗ ನಾವು ಯೋಚಿಸಿದ್ದೇವೆ, ಯಾರನ್ನು ಮಾಡೋದು, ಏನು ಮಾಡೋದು ಅಂತ. ಅದನ್ನು ಮಾಡಲೇಬೇಕು ನಾವು. ಇಂತಹದ್ದೊಂದು ಮಾಡಿ ತೋರಿಸ್ಬೇಕು ಜನಗಳಿಗೆ. ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಅಗತ್ಯ ಇದ್ದ ಇವರಿಗೆ ಸರಿಯಾದ ಶುಶ್ರೂಷೆ ಸಿಕ್ಕುವಂತಹ ಒಂದು ಇದನ್ನು ಹೇಗೆ ಮಾಡುವುದು ಅಂತ ಹೇಳೋದನ್ನು ನಾವು ತೋರಿಸಿಕೊಡಬೇಕು ಅಂತ ಹೇಳುವಂತಹ ಒಂದು ಯೋಜನೆ ನಮ್ಮಲ್ಲಿತ್ತು. ಆಗ ಪ್ರಯತ್ನ ಆಯಿತು ನಮಗೆ. ನಮ್ಮ ಇವರು ಉದಯ್ ಕುಮಾರ್ ಮತ್ತು ಶಾರದಾ ಇವರು 2005ರಿಂದ ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆಚ್ಚು ಜನಗಳಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅವರು ಪಬ್ಲಿಸಿಟಿ ಇದು ಈಗಲೂ ಹೇಳ್ತಾರೆ, ಅವರು ನನ್ನ ಹೆಸರು ಹೇಳೋದು ಬೇಡ ಅಂತ ಇದು ಮಾಡ್ತಾ ಇದ್ದಾರೆ. ಅವರು ಮಾಡುವಂಥ ಎಷ್ಟು ಒಳ್ಳೆ ಕೆಲಸ ಇದು ಅಂತ ಹೇಳಿದರೆ, ನೀವು ಒಮ್ಮೆ ಅಲ್ಲಿ ಹೋಗ್ಬೇಕು. ನೀವು ಅಲ್ಲಿ ಹೋಗಿ ನೋಡಬೇಕು. ಎಷ್ಟೋ ಜನಗಳನ್ನು, ಈಗ 145 ಜನಕ್ಕಿಂತಲೂ ಹೆಚ್ಚಲ್ಲಿದ್ದಾರೆ. ಇನ್ನು ದೊಡ್ಡೊಂದು ಬಿಲ್ಡಿಂಗ್ ಆಗ್ತಾ ಇದೆ. ಒಂದು 200-250 ಜನಗಳಿಗೆ ಇದು ಮಾಡುವಂಥ ಡೆಸ್ಟಿಟ್ಯೂಟು, ಅಂದರೆ ಮಾನಸಿಕವಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇದರಿಂದ ಬಂದಿರೋರು ಅಂಥವ್ರನ್ನು ನೋಡಿಕೊಳ್ತಾ ಇದ್ದಾರೆ. ಅಂಥವ್ರು ನೋಡಿಕೊಳ್ಳೋದಕ್ಕಾಗಿಯೇ ಅವರ ಜೀವನವನ್ನು ಮುಡಿಪಾಗಿಟ್ಟುಕೊಂಡಿದ್ದಾರೆ. ಇಂಥವರ ಜೊತೆ ನಾವು ಕೈ ಜೋಡಿಸಿದರೆ ಎಷ್ಟು ಒಳ್ಳೆಯದು ಅಂತ ನಮಗೆ ಇದಾಯಿತು. ಆದ್ದರಿಂದ ನಾವೇನು ಮಾಡಿದೆವು, ಸರಿ ನಾವಿಲ್ಲಿ ನವಚೇತನದಲ್ಲಿ ಪುತ್ತೂರಿನಲ್ಲಿ ಬೇಡ, ದೈಗೋಳಿಯಲ್ಲಿ ಇವರ ಜೊತೆ ನಾವು ಕೈ ಜೋಡಿಸಬೇಕು ಅಂತ ಅವರ ಹತ್ರ ಒಂದು ದಿವಸ ಬಂದು ನಾವು ರಿಕ್ವೆಸ್ಟ್ ಮಾಡಿದೆವು. ನಮ್ಮದೊಂದು ಪ್ರಾಜೆಕ್ಟ್ ಇಂಥದ್ದೊಂದು ಇದೆ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಇದ್ದರೆ ನಾವು ಇಲ್ಲಿ ಮಾಡ್ತೀವಿ. ನಾವು ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ತೀವಿ. ಒಂದು ಆಲ್ಮೋಸ್ಟ್ ಲೈಕ್ ಎ ಕೇರ್ ಸೆಂಟರ್, ಅಂದರೆ ಕ್ರಿಟಿಕಲ್ ಕೇರ್ ಅಥವಾ ಇಂತಹ ಇದು ಹೇಳ್ತಾರೆ ನೋಡಿ, ಅಂತಹ ಇದನ್ನು ನಾವು ಮಾಡಿಕೊಡ್ತೀವಿ. ನೀವು ಅದನ್ನು ಮುಂದೆ ಅದನ್ನು ನಡೆಸ್ಕೊಂಡು ಬಂದರೆ ಸರಿ, ಫ್ರೀಯಾಗಿ ಅಲ್ಲ. ಯಾಕಂತೇಳಿದ್ರೆ ಫ್ರೀಯಾಗಿ ಅಂತ ಇದು ಮಾಡಿದರೆ ಒಂದು 6 ತಿಂಗಳು 1 ವರ್ಷ ಹೋಗ್ಬೋದಷ್ಟೇ, ಮತ್ತೆ ಮುಂದೆ ಹೋಗೋದಿಲ್ಲ. ಆದ್ದರಿಂದ ಕಾಸ್ಟ್ ಅಂತ ಅಷ್ಟು ಇದರಲ್ಲಿ ನೀವು ಮಾಡಿಕೊಡೋದಿದ್ದರೆ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ. ಆಗ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡಿದ್ದಾರೆ. ನಾವು ಮಾಡಿಕೊಡ್ತೇವೆ, ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ನಿಮಗೆ ಅಂತ. ಹಾಗೆ ಅಲ್ಲಿಂದ ನಮ್ಮ ಇದು ಶುರುವಾಯಿತು. ಈಗ 1-1.5 ವರ್ಷ ಮೊದಲೇ ನಾವಂಥದ್ದನ್ನು ಮಾಡಬೇಕು ಅಂತ ಶುರು ಮಾಡಿದೆವು. ಹಾಗೆ ಒಂದು 18 ಬೆಡ್ ಇರುವಂತಹ ಒಂದು
ಆಲ್ಮೋಸ್ಟ್ ಲೈಕ್ ಎ ಹಾಸ್ಪಿಟಲ್ ಇದ್ದಂಗೆ, ಒಂದು ಕೇರ್ ಹಾಸ್ಪಿಟಲ್ ಇರುವಂಥದ್ದು. ಅಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತೀವಿ ನಾವು. ಬೆಡ್ ಆಗಲಿ, ಅದಕ್ಕೆ ಸ್ಪೆಷಲ್ ಬೆಡ್ ಆಗಲಿ, ಅಥವಾ ಅದಕ್ಕೆ ಬೇಕಾದ ಎಲೆಕ್ಟ್ರಾನಿಕ್ ಐಟಮ್ ಆಗಲಿ, ಅಥವಾ ಬೇರೆ ಯಾವುದು ಬೇಕಿದ್ರೂ ಕೂಡ ಅದನ್ನು ಮಾಡಿಕೊಡ್ತೀವಿ. ಮಾಡಿ ನಾಡಿದ್ದು ಅದನ್ನು ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ ಅವರಿಗೆ ಕೊಟ್ಟು, ಅವರ ಹತ್ರ ಅದನ್ನು ನೋಡಿಕೊಂಡು ಬರುವ ಹಾಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆದರೆ ಡೇ ಟು ಡೇ ಇದನ್ನು ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ಬಟ್ ಬಯೋಟೆಕ್ ಇದನ್ನು ನಡೆಸಬೇಕಾಗಿದೆ. ಮತ್ತು ಈ ಪುತ್ತೂರಲ್ಲಿ ನವಚೇತನ ಇದನ್ನು ಅಲ್ಲಿ ಈಗ ಆಲ್ಮೋಸ್ಟ್ ಸೋಲ್ಡ್ ಔಟು. ಅದರಲ್ಲೇನು ಅಲ್ಲಿ ನಾವೇನು ಹೆಚ್ಚು ಏನು ಇದು ಮಾಡಬೇಕಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಸೊ ವೆರಿ ವೆಲ್. ಆದ್ದರಿಂದ ಅವರ ಜೊತೆ ಇದು ಮಾಡಿ ಅವರಿಗೆ ನಾಡಿದ್ದು ಇದು ಮಾಡಿ ಕೊಡ್ತಾ ಇದ್ದೀವಿ ನಾವು. ಏನೆಲ್ಲ ಅದಕ್ಕೆ ಫೆಸಿಲಿಟಿ ಬೇಕು, ಯಾವುದೆಲ್ಲ ಬೇಕು, ಆಲ್ಮೋಸ್ಟ್ ಲೈಕ್ ಎ ಕ್ರಿಟಿಕಲ್ ಇದು ICU ಇದ್ದ ಥರನೇ, ಅಷ್ಟರವರೆಗೆ ಹೋಗೋದಿಲ್ಲ, ಇದು ಸ್ವಲ್ಪ ಕೆಳಗಡೆ ಇರುವಂಥದ್ದು ಎಲ್ಲ ಇದನ್ನು ಮಾಡಿಕೊಡ್ತೇವೆ. ಆಮೇಲೆ ಅವರು ಬಂದು ನೋಡಿ ನಾಡಿದ್ದು ಬರಬೇಕು, ಎಲ್ಲರೂ ಬರಬೇಕು, ನಾಡಿದ್ದು ಬಂದು ಅಲ್ಲಿ ನೋಡಬೇಕು ಏನೆಲ್ಲ ಫೆಸಿಲಿಟಿ ನಾವು ಮಾಡಿ ಕೊಡ್ತಾ ಇದ್ದೀವಿ ಅಂತ ಮಾಡಬೇಕು. ಇನ್ನು ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಹೇಳಿ ನೀವು. ಇದು ಲೋಕಾರ್ಪಣೆ ಮಾಡುವಂಥದ್ದು ನಾಡ್ದು ಇವರು ಶ್ರೀ ರಾಘವೇಂದ್ರ ಭಾರತಿ ಇವರು ಬಂದು ರಾಮಚಂದ್ರಾಪುರ ಮಠ ಇವರು ಬಂದು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ದಿವ್ಯ ಹಸ್ತದಿಂದ ಇದು ಲೋಕಾರ್ಪಣೆ ಆಗ್ತಾ ಇದೆ. ಅದೇ ರೀತಿ ಅಧ್ಯಕ್ಷತೆ ವಹಿಸುವಂಥವರು ಇವರು ಚೌಟ ಅವರು, ನಮ್ಮ MP ಆಗಿದ್ದಾರೆ ಅವರು, ಚೌಟ ಅವರು. ಹಾಗೆ ಕಾಮತ್ತು, ಡಾಕ್ಟರ್ ಕಾಮತ್ತು ಅವರು ಕೂಡ ಬರ್ತಾ ಇದ್ದಾರೆ. ಅವರು ವೆಬ್ಸೈಟನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಪ್ರಶ್ನೆಗೆ, ಇದು ಒಂದು ಸಮಾಜ ಸೇವೆ. ಯಾವುದು ಅದು ಕಡಿಮೆ ಕೈಯಲ್ಲಿ ಮಾಡುವಂಥದ್ದು, ಜನರು ಕೈಗೆ ಎಟಕುವಂತಹ ಇದರಲ್ಲಿ ಮಾಡುವಂಥದ್ದು, ಎಲ್ರಿಗೂ ಬೇಕಾದಂತೆ ಮಾಡುವಂಥದ್ದು, ಅದು ಇನ್ನೊಂದು ರೀತಿಯ ಸಮಾಜ ಸೇವೆ. ಅಲ್ಲಿ ಮಾತ್ರ ಅಲ್ಲ, ನಾವು 200-300 ಜನಗಳಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವಿ, ಅದು ಇನ್ನೊಂದು ಸಮಾಜ ಸೇವೆ. ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇದು ಕೂಡ ಒಂದು ಮಾಡಬೇಕು ಅಂತ ಹೇಳುವಂತಹ ಒಂದಿದೆ. ಯಾಕೆ ಅಂತ ಹೇಳಿದ್ರೆ, ಇಂಥದ್ದು ಈ ಲೆವೆಲ್ನಲ್ಲಿ ಅಂದರೆ ಇಷ್ಟು ಕಡಿಮೆ ದರದಲ್ಲಿ ಮಾಡುವಂಥದ್ದು ಯಾರೂ ಇಲ್ಲ ಇವತ್ತೀಗ. ನಮ್ಗೆ ಗೊತ್ತಿದ್ದಾಗ ಯಾರೆಲ್ಲ ಗೂಗಲ್ ಮಾಡಿ ಎಲ್ಲ ನೋಡಿದ್ದೀವಿ ನಾವು. ಎಲ್ಲಿ ನೋಡಿದರೂ 50, 70, 80 ಅವರು 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ತಗೊಂಡು ಇದು ಮಾಡಿಕೊಂಡು ಮಾಡೋರಲ್ಲದೆ ಕಡಿಮೆ ದರದಲ್ಲಿ ಮಾಡುವ ಯಾರು ಇಲ್ಲ. ಆದ್ದರಿಂದ ನಾವು ಕೈಗೆ ಎಟಕುವ ದರದಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದು ನಾವು ಮಾಡ್ತಾಯಿದ್ದೇವೆ. ನಾವು ಚೇತನ ರಿಟೈರ್ಮೆಂಟ್ ಅಲ್ಲಿ ಒಂದು ಸೌಂಡ್ ಸಿಗ್ತದೆ, ಒಂದು ಲೇಔಟ್ ಅಲ್ಲಿ ಇರುವಂಥವ್ರು 55 ವರ್ಷ. ದೈಗೋಳಿ ಸಾಯಿನಿಕೇತನ ಸೇವಾಶ್ರಮದ ಆಡಳಿತ ವಿಶ್ವಸ್ತರು ಡಾಕ್ಟರ್ ಉದಯ್ ಕುಮಾರ್ ನೂಜಿ, ಡಾಕ್ಟರ್ ಶಾರದಾ ಉದಯ್ ಕುಮಾರ್, ಭಟ್ ಬಯೋಟೆಕ್ CEO ಪವನ್ ಕುಮಾರ್ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ. ಸಂಸ್ಥೆಯನ್ನು ಆರಂಭಿಸಿದ್ದು ಇಂದೀಗ 19ನೇ ವರ್ಷದಲ್ಲಿ ಈ ಸಂಸ್ಥೆ ನಡೀತಾ ಉಂಟು. ಸದ್ಯ ಭಗವಾನ್ ಶ್ರೀ ಸತ್ಸಾಯಿ ಬಾಬಾರವರ ಜನ್ಮ ಶತಾಬ್ದಿ ನಡೀತಾ ಇದೆ. ಈಗ ನವೆಂಬರ್ 23 ಅವರ ಜನ್ಮದಿನದಂದೇ ಶಾಂಭಟ್ ಸರ್ ಅವರು ಆಶ್ರಮಕ್ಕೆ ಡೊನೇಟ್ ಮಾಡಿದ ಈ ಬಿಲ್ಡಿಂಗನ್ನು ನಾವು ಆ ದಿನವೇ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ನಾವು ಕಳೆದ 19 ವರ್ಷಗಳಲ್ಲಿ ಮಾರ್ಗದ ಬದಿಯಲ್ಲಿ, ಬೀದಿ ಬದಿಗಳಲ್ಲಿ ಅನಾಥರಾಗಿ ಮಾನಸಿಕ ತೊಂದರೆಗಳಿಂದ ತಿರುಗಾಡ್ತಿರುವ ರೋಗಿಗಳನ್ನು ಕರ್ಕೊಂಡು ಬಂದು ನಾವೇ ರೆಸ್ಕ್ಯೂ ಮಾಡಿ ಅದಕ್ಕೆ ಬೇಕಾದ ರೆಕಾರ್ಡ್ಸ್ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಎಂಟ್ರ್ ಮಾಡಿಸಿದ್ದನ್ನೆಲ್ಲ ಮಾಡಿಸಿ ಆಶ್ರಮಕ್ಕೆ ತಂದು ಅವರನ್ನು ಶುಚಿತ್ವಗೊಳಿಸಿ ಅವರಿಗೆ ಮಾನಸಿಕ ತಜ್ಞರಿಂದ ಮತ್ತು ಜನರಲ್ ಫಿಸಿಷಿಯನ್ ಅವರಿಂದ ಚಿಕಿತ್ಸೆ ನೀಡ್ತೇವೆ. ಮತ್ತು ನಮ್ಮ ಸ್ಟಾಫ್ಗಳು ಅಲ್ಲಿ ಕೌನ್ಸಿಲರ್ಸ್, ಸೋಷಲ್ ವರ್ಕರ್ಸ್, ಹೆಲ್ಪರ್ಸ್ ಎಲ್ಲರೂ ಸೇರಿ ಅವರಿಗೆ ದಿನನಿತ್ಯ ಯೋಗ, ಧ್ಯಾನ, ಭಜನ್ಸ್, ಹಾಡುಗಳು, ನೃತ್ಯ ಇಂಥದ್ದೆಲ್ಲ ಮಾಡಿಸಿದಾಗ ಕ್ರಮೇಣ ಅವರು ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರ್ತಾ ಇರ್ತಾರೆ. ಅಂದರೆ ಸಾಮಾನ್ಯ ದಿನದ ಒಂದು 10 ಗಂಟೆ ಅವರು ಎಂಗೇಜ್ ಮಾಡಿರ್ತೇವೆ ಬೇರೆ ಆ್ಯಕ್ಟಿವಿಟೀಸ್ ಮೂಲಕ. ನಂತರ ಅವರು ನಿಧಾನವಾಗಿ ತಮ್ಮ ವಿಳಾಸ ಅಥವಾ ಫೋನ್ ನಂಬರನ್ನು ಹೇಳಿದಾಗ ನಾವು ಅವ್ರನ್ನ ಪುನಃ ಮನೆಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಮತ್ತು ಆಗ ಒಬ್ಬರು ಬಂಧುಗಳು ಕೇಳಿದರು, ಫ್ರೀ ಆಫ್ ಕಾಸ್ಟ್
ಈಗಿನ ನವಚೇತನ ಕೇರ್ ಸೆಂಟರ್ ಫ್ರೀ ಆಫ್ ಕಾಸ್ಟ್ ಅಂದರೆ ಎಂತ ಮಾಡ್ತೀರಿ ಅಂತ ಆಲ್ರೆಡಿ ಈಗ ನಾವು ಫ್ರೀಯಾಗಿ ನೋಡ್ತಾ ಇದ್ದೇವೆ. ಈಗ ಇರುವ ಎಕ್ಸಿಸ್ಟಿಂಗ್ ಆಶ್ರಮದಲ್ಲಿ ಫ್ರೀಯಾಗಿ ಬೆಡ್ ರಿಡನ್ ಪೇಷಂಟ್ಸನ್ನು ಫ್ರೀಯಾಗಿ ನೋಡ್ತಾ ಇದ್ದೇವೆ ನಾವು ಆಲ್ರೆಡಿ. ಹಾಗೆ ಈಗ ಹೊಸ ಸೆಂಟ್ರಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಆಲ್ರೆಡಿ ಬಂದವರನ್ನು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಹೊಸ ಹಳೆ ಬಿಲ್ಡಿಂಗಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಇಲ್ಲಿ ಈ ಕ್ಯಾಂಪಸ್ಸಲ್ಲಿ 1.5 ಎಕರೆ ಸ್ಥಳ ಇದೆ, ಟೋಟಲ್ 3.5 ಎಕರೆ ಜಾಗ ಇದೆ. ಈ ಕ್ಯಾಂಪಸ್ಸಲ್ಲಿ 1.5 ಎಕರೆ ಜಾಗ ಇದೆ. ಅವರಿಗೆ ಸಾಯಂಕಾಲ ಅಥವಾ ಮಾರ್ನಿಂಗ್ ವಾಕಿಂಗು ಓಡಾಡಲು ಎಲ್ಲ ವ್ಯವಸ್ಥೆಯೂ ಇದೆ. ಮತ್ತು ಎಮರ್ಜೆನ್ಸಿ ಬಂದರೆ ನಾವು 24x7 ಆಂಬುಲೆನ್ಸ್ ಸರ್ವಿಸ್ ಇದೆ ನಮ್ಮ ಆಶ್ರಮದಲ್ಲಿ. ಮತ್ತು ಸರ್ ಹೇಳಿದ್ರಲ್ಲ, ನಾವಿಬ್ಬರು ಡಾಕ್ಟರ್ಸ್ ಪ್ಲಸ್ ಫಿಸಿಯೋಥೆರಪಿಸ್ಟ್, ನರ್ಸಸ್, ಹೆಲ್ಪರ್ಸ್ ಇಂಥವರ ಸರ್ವಿಸ್ ಎಲ್ಲ 24x7 ಇದೆ. ಮತ್ತು ಇನ್ನೊಬ್ಬರು ಬಂಧುಗಳು ಕೇಳಿದರು ಸೀನಿಯರ್ ಡೇ ಕೇರ್. ನಮ್ಮ ಫ್ಯೂಚರ್ ಪ್ಲ್ಯಾನಲ್ಲಿ ಅದು ಈಗ ಆಗ್ತಾ ಉಂಟು. 15,500 ಸ್ಕ್ವೇರ್ ಫೀಟ್ನ ಪ್ಲಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಟೋಟಲ್ 46,000 ಸ್ಕ್ವೇರ್ ಫೀಟ್ನ ಬಿಲ್ಡಿಂಗ್. ಅಲ್ಲಿ ಸೀನಿಯರ್ ಡೇ ಕೇರಿಗೆ ಒಂದು ಆಪ್ಷನ್ ಇಟ್ಟಿದ್ದೇವೆ ನಾವು. ಮತ್ತು ಫ್ಯಾಮಿಲಿ ಮೆಂಬರ್ಸ್, ನಮಗೆ ಆಲ್ರೆಡಿ ಈಗ ಫ್ಯಾಮಿಲಿ ಮೆಂಬರ್ಸ್ ಇದು ಒಂದು ಎಂಕ್ವೈರಿ ಬಂದಿದೆ. ಒಂದು ತಾಯಿ ಮತ್ತು ಇಬ್ಬರು, ಒಬ್ಬ ಹೆಣ್ಣು ಮಗಳು ಮತ್ತೊಬ್ಬರು ಗಂಡು ಮಗ, ಸ್ವಲ್ಪ ಮಾನಸಿಕ ತೊಂದರೆಯವರು. ನಾವು ಅವರಿಗೆ ಹೊಸ ಪ್ಲ್ಯಾನಲ್ಲಿ ಬರ್ಬೋದು ಅಂತ ಅವರಿಗೊಂದು ಹೇಳಿದ್ದೇವೆ ಅವರಿಗೆ. ಮತ್ತು ಇದರ ಚಾರ್ಜಸ್ ಬಗ್ಗೆ ಯಾರೋ ಕೇಳಿದ್ರಿ. ಈಗ ನಮ್ಮ ಹಳ್ಳಿಯಲ್ಲಿ ಹೋಮ್ ನರ್ಸ್ ಅಂತ ಬರ್ತಾರೆ, ಅವರಿಗೆ ಯಾವುದೇ ನರ್ಸಿಂಗ್ ಟ್ರೈನಿಂಗ್ ಇರುವುದಿಲ್ಲ. ಏನೋ ಒಂದು ವಾರ ಅಲ್ಲಿ ಕೆಲವು ಏಜೆಂಟ್ಸ್ಗಳವರಿಗೆ BP ನೋಡೋದು, ಶುಗರ್ ನೋಡೋದು ಇಂಥ 2-3 ಇದನ್ನು ಕೊಟ್ಟರೆ ಅವರು ಅಷ್ಟೇ ಮಾಡ್ತಾರೆ. ಮತ್ತು 24 hours ಅವರು ಇರ್ತಾರೆ, ಬಟ್ ಅವರಿಗೆ ಯಾವುದೇ ಒಂದು ಮೆಡಿಕಲ್ ಕೇರ್ ಗೊತ್ತಿರುವುದಿಲ್ಲ. ಅವರಿಗೆ 20,000 ರಿಂದ 25,000 ಇರ್ತದೆ ಮಿನಿಮಮ್. 20,000ರಿಂದ ಕೆಳಗೆ ಯಾವ ಹೋಮ್ ನರ್ಸು ಸಿಕ್ಕುವುದಿಲ್ಲ ಈಗ. ಅದೇ 30 ಆಗಿದೆ ಈಗ, ನಾನು ಹೇಳಿದ್ದಷ್ಟೇ. ಹಾಗಿರುವಾಗ ಇಂಥ ಒಂದು ಕಾಸ್ಟ್ಲಿಯ ಇದರಲ್ಲಿ ಯಾವುದು ಹೋಮ್ ನರ್ಸ್ ಚಾರ್ಜಸ್ ಕಾಸ್ಟ್ಲಿ ಆಗಿರುವಾಗ ನಾವು ಅದರ ಒಳಗೆ ಮಾಡಬಹುದಾ ಅಂತ ನಮ್ಮ ಒಂದು ಪ್ಲ್ಯಾನ್. ಪತ್ರಕರ್ತರು ಪ್ರಕಾಶ್ ಇಳಂತಿಲ ಎತ್ಕೊಂಡರು.